ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ 15 ಘಟಕಲೆದ ಘಟಕಾಧಿಕಾರಿಗಳ ಸಭೆ ಮೇರಿಹಿಲ್ದ ಗೃಹರಕ್ಷಕ ದಳದ ಕಚೇರಿಡು ಶುಕ್ರವಾರ ಕಾಂಡೆ ನಡೆತಂಡು. ಗೃಹರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರನ ಗುರ್ಕಾರ್ಮಿಡು ಸಭೆ ನಡೆತಂಡು. 2018-2020 ಸಾಲ್ಡ್ ಮುಖ್ಯಮಂತ್ರಿ ಬಂಗಾರದ ಪದಕ ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲೆದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಬೊಕ್ಕ ಬೆಳ್ತಂಗಡಿ ಘಟಕದ ಸೆಕ್ಷನ್ ಲೀಡರ್ ಅಪ್ಪು, ಬೆಳ್ಳಾರೆ ಘಟಕದ ಗೃಹ ರಕ್ಷಕಿರು ಹೂವಪ್ಪ ಗೌಡ, ಉಳ್ಳಾಲ ಘಟಕದ ಪ್ರಭಾರ ಘಟಕಾಧಿಕಾರಿ ಶ್ರೀ ಭಾಸ್ಕರ್ ಮುಕ್ಲೆಗು ಮಾನಾದಿಗೆ ಮಲ್ತೇರು. ಮಾನದಿಗಿನ ಪಡೆಯೊಂದು ಪಾತೆರ್ನ ದಕ್ಷಿಣ ಕನ್ನಡ ಜಿಲ್ಲೆದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತನ್ನ ಮಿತ್ತು ಸರಕಾರ ದೀತಿನ ಗೌರವನು ತಾನು ಸ್ಥಿರವಾದ ಒರಿಪೆ ನನಲಾತ ಉತ್ಸಾಹಡು ತನ್ನನು ಸಾರ್ವಜನಿಕ ಜೀವನಡು ತೊಡಗಾವೆ ಪ್ರಾಮಾಣಿಕವಾದ ಬೇಲೆ ಮಲ್ಪೆ ಪಂಡು ತೆರಿಪಾಯರು. ನಿಷ್ಕಾಮ ಸೇವೆ ಮಾಡಿ ಸೇವೆಯಲ್ಲಿ ಸಂತೃಪ್ತಿಯನ್ನು ಕಾಣುವಂತಹ ಗೃಹ ರಕ್ಷಕರನ್ನು ಗುರುತಿಸಿ ಘನವೆತ್ತ ಕರ್ನಾಟಕ ಸರ್ಕಾರ ಅವರಿಗೆ ಚಿನ್ನದ ಪದಕಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೀಡಿರುತ್ತಾರೆ. 2018ನೇ ಸಾಲಿನಲ್ಲಿ ಬೆಳ್ಳಾರೆ ಘಟಕದ ಹೂವಪ್ಪ, 2019ನೇ ಸಾಲಿನಲ್ಲಿ ಬೆಳ್ತಂಗಡಿ ಘಟಕದ ಅಪ್ಪು ಹಾಗೂ 2020ನೇ ಸಾಲಿನಲ್ಲಿ ಉಳ್ಳಾಳ ಘಟಕದ ಘಟಕಾಧಿಕಾರಿ ಶ್ರೀ ಭಾಸ್ಕರ್, ಈ 3 ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಲಭಿಸಿರುತ್ತದೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಗೃಹ ರಕ್ಷಕರು. ನಿಷ್ಕಾಮ ಸೇವೆ ಸಲ್ಲಿಸಿ ಜಿಲ್ಲೆಯ ಗೃಹ ರಕ್ಷಕ ದಳದ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿರುತ್ತಾರೆ. ಇಂತಹ ಗೃಹ ರಕ್ಷಕರೇ ನಮ್ಮ ನಿಷ್ಕಾಮ ಸೇವೆ ಮಾಡುವ ಗೃಹ ರಕ್ಷಕರೇ ನಮ್ಮ ಸಾಮಾಜಿಕ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೇಶದೊಳಗಿನ ಸೈನಿಕರು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಇಂತಹ ಗೃಹ ರಕ್ಷಕರು ಮಾದರಿ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಂದ ಸ್ಫೂರ್ತಿ ಪಡೆದಂಥ ಇತರ ಗೃಹ ರಕ್ಷಕರು ಇನ್ನಷ್ಟು ಹುಮ್ಮಸ್ಸಿನಿಂದ ಹುರುಪಿನಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಏರಲಿ ಅಂತೇಳಿ ನಾನು ಅತ್ಯಂತ ವಿನಮ್ರನಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಘನವೆತ್ತ ಕರ್ನಾಟಕ ಸರ್ಕಾರ 2019ನೇ ಸಾಲಿನಲ್ಲಿ ನಾನು ಸಮಾದೇಷ್ಟನಾಗಿ ಕಳೆದ 5 ವರ್ಷಗಳಲ್ಲಿ ಮಾಡಿದಂಥ ಕೆಲಸವನ್ನು ಗುರುತಿಸಿ ನನಗೂ ಚಿನ್ನದ ಪದಕವನ್ನು ನೀಡಿರುತ್ತಾರೆ. ನನ್ನ ಮೇಲೆ ಸರ್ಕಾರ ಇಟ್ಟಂತಹ ಗೌರವವನ್ನು ನಾನು ಅತ್ಯಂತ ಶಿರವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ ಮತ್ತು ಸ್ವೀಕರಿಸಿದ್ದೇನೆ. ಮತ್ತಷ್ಟು ಹುರುಪಿನಿಂದ ಮತ್ತಷ್ಟು ಉತ್ಸಾಹದಿಂದ ನನ್ನನ್ನು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಈ ಎಲ್ಲ ನನ್ನ ಸಾಧನೆಯನ್ನು ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ 1000 ಗೃಹ ರಕ್ಷಕರಿಗೆ ಸಮರ್ಪಿಸುತ್ತಿದ್ದೇನೆ. ನಾವೆಲ್ಲ ಗೃಹ ರಕ್ಷಕರು ಒಟ್ಟು ಸೇರಿ ಜಿಲ್ಲೆಯ ಗೃಹ ರಕ್ಷಕ ದಳದ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ. ತನ್ನ ಕರ್ತವ್ಯನ ತೂದು ಆಯ್ಕೆ ಮಲ್ದದು ಆ ಮುಖಾಂತರ ಬಂಗಾರದ ಪದಕನ್ ಕೊಡ್ತೇರ್ಪಂಡ ತೆರಿಪಾಯಿನ ಹೂವಪ್ಪ ಗೌಡ ಮಾತರಿಗ್ಲ ಸೊಲ್ಮೆ ಸಂದಾಯರು. ಬೆಳ್ಳಾರೆ ಘಟಕದ ಗೃಹ ರಕ್ಷಕ ನನ್ನ ಸಿಬ್ಬಂದಿ ಬೆಳ್ಳಾರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡಿದ್ದೇನೆ. ನನ್ನನ್ನು ನನ್ನ ಕರ್ತವ್ಯವನ್ನು ನೋಡಿ ಎಲ್ಲ ಮೂಲದ ಜನರು ಸೇರಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಮಾಂಡರ್ ಸಾಹೇಬರು
ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಮುಖಾಂತರ ನಮಗೆ ಚಿನ್ನದ ಪದಕವನ್ನು ಪಡೆಯುವಂಥ ಅರ್ಹತೆ ಇವತ್ತು ಬಂದಿದೆ. ಎಲ್ರಿಗೂ ನಮ್ಮ ಘಟಕದವರಿಗೂ ಕಮಾಂಡ್ ಘಟಕಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಮೂಲತಃ ಮಂಗಳೂರು ಆಫೀಸಿನ ಘಟಕಾಧಿಕಾರಿ ಸಿಬ್ಬಂದಿ ವರ್ಗದವರು ಕಮಾಂಡ್ಗಳಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬೆಳ್ತಂಗಡಿ ಘಟಕದ ಸೆಕ್ಷನ್ ಲೀಡರ್ ಅಪ್ಪು ಪಾತೆರೊಂದು ತಂಕ್ ನಲ್ಲಾತು ಸೇವೆ ಮಲ್ಪನ ಭಾಗ್ಯನು ದೇವರು ಕರುಣಿಸಾವಡು ಪಣದ ಕೇನುಂಡೇರು. ಬೆಳ್ತಂಗಡಿ ಘಟಕ ಜಯಾನಂದರಿಂದ ಎಷ್ಟುವರೆಗೆ ನಾವು ಇಲ್ಲಿ ಸೇವೆ ಮಾಡ್ತೇವೆ, ಅವರು ಸಹಕಾರದಿಂದ ಎಷ್ಟುವರೆಗೆ ಒಳ್ಳೆ ದುಡಿದು ಅವರ ಹಾಗೆ ಮಾಡ್ತಿದ್ದಾರೆ. ಇನ್ನೂ ಸಹ ಇದು ಒಟ್ಟಾಗ ಸೇವೆಯನ್ನು ಮಾಡಲಿಕ್ಕೆ ದೇವರು ಅನುಗ್ರಹ ಕೊಡಬೇಕಂತ ದೇವರ ಹತ್ರ ಕೇಳಿ ಉಳ್ಳಾಲ ಘಟಕದ ಪ್ರಭಾರ ಘಟಕಾಧಿಕಾರಿ ಶ್ರೀ ಭಾಸ್ಕರ್ ಪಾತೆರೊಂದು ತನ್ನ ಮಾತಾ ಸಿಬ್ಬಂದಿಲಿನ ಸಹಕಾರಡು ತಂಕ್ ಮುಖ್ಯಮಂತ್ರಿ ಬಂಗಾರದ ಪದಕ ತಿಕ್ಕದಂಡು ತಂಕ್ ಗೃಹರಕ್ಷಕ ದಳಟ್ಟು ಏತು ಸೇವೆ ಮಲ್ಪೆರೆ ಆಪುಂಡ ಆತ್ಮಲ್ಪೆ ತನ್ನ ಒಟ್ಟಿಗೆ ಉಪ್ಪು ನಕ್ಲೇಗ್ಲ ತನ್ನ ಲೆಕ್ಕನೆ ಪ್ರಶಸ್ತಿ ತಿಕ್ಕಡ್ ಪಡೆದ ಹಾರೈಸಿರು. ನಮಗೆ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಅವರ ಉಮೇದದಿಂದ ದೇವರ ದಯದಿಂದ ನಮಗೇನೋ ನೆನೆಸದೇ ಈ ಮುಖ್ಯಮಂತ್ರಿ ಪದಕವನ್ನು ಸಿಕ್ಕುತ್ತದೆ. ಇನ್ನು ಮುಂದೆ ಕೂಡ ಈ ನಮ್ಮ ಗೃಹರಕ್ಷಕದಲ್ಲಿ ಎಷ್ಟು ಸೇವೆ ನಮಗೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸೇವೆ ಕೂಡ ನಾನು ಮಾಡ್ತೇನೆ. ನನಗೆ ನನ್ನ ಒಟ್ಟಿಗಿದ್ದವ್ರಿಗೆ ಕೂಡ ಇನ್ನು ಮುಂದೆ ಕೂಡ ಅವ್ರಿಗೆ ಕೂಡ ನನ್ನ ಹಾಗೆ ಈ ಮುಖ್ಯಮಂತ್ರಿ ಪದಕ ಬರಬೇಕು, ನಮ್ಮ ಆಫೀಸರಿಂದ ಇನ್ನೂ ಈ ಮಂಗಳೂರಿಗೆ ಪ್ರೀತಿ ಬರಬೇಕು ಅಂತ ಹೇಳಿ ಗೃಹರಕ್ಷಕ ದಳದ ಪ್ರಥಮ ದರ್ಜೆ ಸಹಾಯಕಿಯರು ಅನಿತಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬೇತೆ ಬೇತೆ ಘಟಕಲೆದ ಘಟಕಾಧಿಕಾರಿಗಳು ಮಾರ್ಕ್ ಶೇರ್ ಕುಡ್ಲ ಘಟಕ, ನಾರಾಯಣ್ ಸುಬ್ರಹ್ಮಣ್ಯ ಘಟಕ, ಪ್ರಭಾರ ಘಟಕಾಧಿಕಾರಿ ಎಂ ಭಾಸ್ಕರ್ ಉಳ್ಳಾಲ ಘಟಕ, ಪಾಂಡಿರಾಜ್ ಮೂಡಬಿದ್ರೆ ಘಟಕ, ಲೋಕೇಶ್ ಮುಲ್ಕಿ ಘಟಕ, ಐತಪ್ಪ ಬಂಟ್ವಾಳ ಘಟಕ, ದಿನೇಶ್ ಉಪ್ಪಿನಂಗಡಿ ಘಟಕ, ರಮೇಶ್ ಸುರತ್ಕಲ್ ಘಟಕ, ಸಂಜೀವ ವಿಟ್ಲ ಘಟಕ, ಜಯಂತ್ ಶೆಟ್ಟಿ ಸುಳ್ಯ ಘಟಕ, ಪಿ ವಸಂತ್ ಕುಮಾರ್ ಬೆಳ್ಳಾರೆ ಘಟಕ, ತೀರ್ಥೇಶ್ ಕಡಬ ಘಟಕ ಸಭೆತ ಮುತಾಲಕಿಡಿದ್ದೇರು. ಉಪಸಮಾದೇಷ್ಟರು ಶ್ರೀ ರಮೇಶ್ ಸಭೆ ನೆತ್ಕೊಂಡೇರು. ಕಚೇರಿ ಅಧೀಕ್ಷಕಿಯರು ಶ್ರೀ ರತ್ನಾಕರ್ ಸೊರ್ಮೆ ಸಂದಾಯರು.